ಏನಿದು ಕಲರ್ಫುಲ್ ಪೋಸ್ಟರ್, ತುಂಬಾನೇ ಆಕರ್ಷಕವಾಗಿದೆಯಲ್ಲ ಎಂದು ಹತ್ತಿರದಿಂದ ಹೋಗಿ ನೋಡಿದ್ರೆ ಎನ್ನ ತುಳು ಚಿತ್ರದ ಪೋಸ್ಟರ್. ಅರೆ, ರಿಲೀಸ್ಗೆ ಇನ್ನೂ ಟೈಮ್ ಇದೆಯಲ್ಲ, ಇಷ್ಟು ಬೇಗನೆ ಶುರುವಾಯ್ತಾ ಎನ್ನ ಹವ ಎಂದು ಮಂಗಳೂರಿನ ಮಲ್ಟಿಸ್ಕ್ರೀನ್ಗಳಲ್ಲಿ ಎನ್ನ ಚಿತ್ರದ ಪೋಸ್ಟರ್ ಅನ್ನು ನೋಡಿ ಪ್ರೇಕ್ಷಕರು ಮಾತಾಡ್ತಿದ್ದಾರೆ. ಎಸ್, ವಿಶ್ವನಾಥ್ ಕೋಡಿಕಲ್ ನಿರ್ದೇಶನದ ಎನ್ನ ಕೋಸ್ಟಲ್ ವುಡ್ಗೆ ವಿಭಿನ್ನ ಚಿತ್ರ. ಒಂದೆರಡು ಪಾತ್ರಗಳನ್ನು ಹೊರತುಪಡಿಸಿ ಮತ್ತೆಲ್ಲ ಹೊಸ ಮುಖಗಳೇ. ಅದೇ ರೀತಿ ಹೊಸ ಟೀಮ್ನ ಮೂಲಕ ಎನ್ನ ಚಿತ್ರವನ್ನು ವಿಶ್ವಣ್ಣ ನಿರ್ಮಿಸಿದ್ದಾರೆ. ಚಿತ್ರ ನಿರ್ಮಾಣದ ಬಗ್ಗೆ ಈ ಹಿಂದಿನ ಹಲವು ಎಪಿಸೋಡ್ಗಳಲ್ಲಿ ಹೇಳಿದ್ವಿ. ಆದರೆ ಇಂದಿನ ಸಂಚಿಕೆಯಲ್ಲಿ ಎನ್ನ ಚಿತ್ರ ಕೋಸ್ಟಲ್ ಅಂಗಳದಲ್ಲಿ ಮಾಡ್ತಿರೋ ಸದ್ದು ಹಾಗೆ ಸುದ್ದಿಯ ಬಗ್ಗೆ ಹೇಳ್ತೀವಿ ಕೇಳಿ. ಈಗಾಗಲೇ ಹೊಸ ರೀತಿಯಲ್ಲಿ ಎನ್ನ ಚಿತ್ರದ ಪ್ರಮೋಷನ್ಗೆ ವಿಶ್ವಣ್ಣ ನಾಂದಿ ಹಾಡಿದ್ದು ಸ್ಕಿಟ್ ಮೂಲಕ ಎನ್ನ ಯಾವಾಗ ರಿಲೀಸ್ ಎಂದು ಹೇಳ್ತಿದ್ದಾರೆ. ಮತ್ತೊಂದೆಡೆ ಈಗಾಗಲೇ ಎನ್ನ ಚಿತ್ರದ ಫ್ಲೆಕ್ಸ್ಗಳು ತುಳುನಾಡಿನಾದ್ಯಂತ ರಾರಾಜಿಸ್ತಾ ಇದೆ. ಇದರೊಂದಿಗೆ ಮಲ್ಟಿಸ್ಕ್ರೀನ್ಗಳಲ್ಲಿ ಎನ್ನ ಚಿತ್ರದ ಸ್ಟ್ಯಾಂಡಿಗಳು ಪ್ರೇಕ್ಷಕರನ್ನು ಸ್ವಾಗತಿಸುತ್ತಿದೆ. ಸಿಂಪಲ್ ಅಂಡ್ ಸ್ವೀಟ್ ಆಗಿ ಮೂಡಿ ಬಂದ ಪೋಸ್ಟರ್ ಮುಂದೆ ಒಂದಿಷ್ಟು ಮಂದಿ ಸೆಲ್ಫಿ ತೆಗೆತಿದ್ದಾರೆ ಎಂದ್ರೆ ಚಿತ್ರಕ್ಕೆ ಯಾವ ರೀತಿ ಕ್ರೇಜ್ ಇರಬೇಡ. ಕೋಸ್ಟಲ್ ವುಡ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಭಿನ್ನ ಪ್ರೇಮ್ ಕಹಾನಿಯನ್ನು ಕಟ್ಟಿಕೊಟ್ಟಿರೋ ವಿಶ್ವಣ್ಣನ ಚಿತ್ರ ಹೊಸತನಕ್ಕೆ ಸಾಕ್ಷಿ. ಏಕೆಂದರೆ ಅದೇ ಹಾಸ್ಯ, ಅದೇ ಮುಖಗಳು, ಹೊಸತನ ಏನಿಲ್ವಾ ಎಂದು ಕೇಳೋ ಪ್ರೇಕ್ಷಕರಿಗೆ ಎನ್ನ ಒಂದೊಳ್ಳೆ ಸಿನಿಮಾ. ಹೊಸತನದ ಎನ್ನ ಫೆಬ್ರವರಿ 14ರಂದು ತುಳುನಾಡಿನಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿದೆ. ನಮ್ಗಂತೂ ಚಿತ್ರದ ಬಗ್ಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿದೆ. ನಿಮಗೂ ವಿಶ್ವಣ್ಣನ ಸಿನಿಮಾದ ಬಗ್ಗೆ ಕ್ಯೂರಿಯಾಸಿಟಿ ಇದೆಯಲ್ಲ? ಹಾಗಾದರೆ ಮೊದಲ ದಿನ ಮೊದಲ ಶೋ ನೋಡೋದನ್ನು ಮಿಸ್ ಮಾಡಬೇಡಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.